ಮನವಿ ಕೊಟ್ಟಿದ್ದೀವಿ. ಒಂದು ತಿಂಗಳ ಹಿಂದೆ ಮನವಿ ಕೊಟ್ಟಿದ್ದೀವಿ, ಅದಕ್ಕೂ ಸ್ಪಂದನೆ ಮಾಡಲಿಲ್ಲ. ಮೊನ್ನೆ ಕೊಟ್ಟಿದ್ದೀವಿ, ಅದಕ್ಕೆ ಹೇಳಿದರೆ 15 ದಿವಸ ಬೇಕು ಅಂತೀವಿ. 11 ದಿವಸ ಆಗಿ ಹೋಯಿತು ನೋಡಿ. 1 ವರ್ಷ 49 ದಿವಸದಿಂದ ಬೀದಿಯಲ್ಲಿ ಬಿದ್ದಿದ್ದಾರೆ. ಅವ್ರು ಯಾರು ಕೇಳೋದಿಲ್ಲ, ಗತಿ ಇಲ್ಲ. ನಾವು ದೂರ ಇದ್ದೇವೆ, ಅವ್ರು ನೋಡ್ಕೊಂಡು ಬರಲಿಕ್ಕೂ ಆಗೋದಿಲ್ಲ. ನಮಗೂ ಸಹ ಮಕ್ಕಳು ಉಂಟು, ಅವರನ್ನು ಸಹ ನೋಡಬೇಕು. ಇಲ್ಲಿ ಬಂದು ಈಗ ನೋಡಿ 4 ದಿವಸ ಆಯಿತು. ಮೊದಲೇ ಆಗಿ ಏನು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಒಂದು ಚಾರ್ಜ್ ಶೀಟ್ ಹಾಕಿ ಅವ್ರನ್ನ ಮನೆಗೆ ಕಳಿಸಿ, ಅದು ಮೊದಲು ಮಾಡಿ. ಆಮೇಲೆ ಮತ್ತೆ ಇವರು ಮನೆ ಕಟ್ಟಿದ ವಿಷಯ ಏನಾರ ನಮಗೊಂದು ಲಿಖಿತವಾಗಿ ಕೊಡಿ. ಈಗ ನೋಡಿ, ತಪ್ಪು ಯಾರು ಮಾಡಿದ್ದಾರೆ, ತಪ್ಪಾಗಿದೆಯೋ ಇಲ್ಲ, ಅದು ಒಂದು ತನಿಖೆಯಲ್ಲಿ ನಮ್ಗೆ ಗೊತ್ತಾಗಬೇಕು. ಯಾವುದೇ ತಪ್ಪಾಗಿದೆ ಸರಿಯಾಗಿದೆ ಅಂತ ಹೇಳಿ ಒಂದು ತನಿಖೆ ಆಗಬೇಕು. ಅದಕ್ಕೊಂದು 15 ದಿವಸ ಕಾಲಾವಕಾಶ ಕೊಟ್ಟಿದ್ದೀವಿ. 15 ದಿವಸ ಕೊಟ್ಟು ವರದಿ ಬರಲಿ. ನೀವು ಇಷ್ಟು ವಯಸ್ಸಾಗಿದ್ದೀರಾ, ನೀವು ಇಲ್ಲಿ ಕುತ್ಕೊಂಡು ನಿಮ್ಮ ಆರೋಗ್ಯ ಯಾಕೆ ಹಾಳು ಮಾಡ್ತೀರಾ? 15 ದಿವಸ ಈಗ ಅಲ್ಲಿನ ಇದೇ ತರ ಇರೋದು ಮೇಡಮ್. ಈಗ ಇರೋ ಜಾಗದಲ್ಲೂ ಇದೇ ಪ್ಲೇಸ್ ನಲ್ಲಿ ಇಲ್ಲ. ನಿಮ್ಗೆ ನಿರಾಶ್ರಿತ ಕೇಂದ್ರ ಎಲ್ಲಿದೆ? ನಾನು ಅದು ನೋಡ್ತೀನಿ. ಕರೆಂಟ್ ಇಲ್ಲ, ನೀರಿಲ್ಲ, ಮನೆ ಇಲ್ಲ. ನಿಮ್ಗೆ ನೋಡಿ, ಈಗ ಅನ್ಯಾಯ ಆಗಿದ್ರೆ ಅದು ಅನ್ಯಾಯ ಆಗಿದೆ ಇಲ್ಲ ಅಂತ ನಮ್ಗೆ ಒಂದು ತನಿಖೆ ಆಗಿ ವರದಿ ಬರಲಿ. ಈಗ 1 ವರ್ಷದಿಂದ ನಾವೆಲ್ಲ ಬರ್ದು ಹಾಕಿದ್ವಲ್ಲ ಮೇಡಮ್. ಈಗ ನೋಡಿ, ಪರಿಹಾರ ಏನಾರೇ ಬೇಕಂದ್ರೆ ಫಸ್ಟ್ ಅದು ಏನ್ ನಡೀತಾ ಇದೆ ತಿಳ್ಕೋಬೇಕು. ನೀವು ಮೇಲ್ನೋಟಕ್ಕೆ ಗೊತ್ತಾಗ್ತಲ್ಲ. ಮೇಲ್ನೋಟಕ್ಕೆ ಯಾವುದೇ ಮೇಲ್ನೋಟದಲ್ಲೇ ಗೊತ್ತಾಗ್ತದೆ. ವಿಶ್ವನಾಥ ರೇಣುಕ ಎಲ್ಲಿದ್ದಾರೆ, ರಾಧಮ್ಮ ಮುತ್ತುಸ್ವಾಮಿ ಎಲ್ಲಿದ್ದಾರೆ, ನಿಮ್ಮ ಮನವಿ ಏನಿದೆ ಅದು ಕನ್ಸಿಡರ್ ಮಾಡಿದ್ದೇನೆ. ನಾವು 15 ದಿವಸ ಎನ್ಕ್ವೈರಿ ಮಾಡಿ ಕೊಡಿ ಅಂತ ಹೇಳಿರೋದು ಅವರಿಗೆ. ವರದಿ ಬರಲಿ. ವರದಿಯಲ್ಲಿ ಏನಿದೆ ಅಂತ ಬಂತ ಮೇಲೆ ನಾವು ಮುಂದಿನ ಕ್ರಮ ವಹಿಸೋಣ. ಇಷ್ಟು ವಯಸ್ಸಾಗಿದ್ದೀರಾ, ನೀವು ಇಲ್ಲಿ ಕೂತ್ಕೊಂಡು ನಿಮ್ಮ ಆರೋಗ್ಯ ಯಾಕೆ ಹಾಳು ಮಾಡ್ತೀರಾ? ಯಾವುದೇ ಸ್ಪಂದನೆ ಇಲ್ಲ. ನೀವು ಸ್ವಲ್ಪ ಹೊತ್ತು ನೀವು ಇವ್ರದ್ದು ಏನಾಗ ನಿಮ್ಗೆ ಮನೆ ಇಲ್ಲ ಅಂದ್ರೆ ನಾವು ನೋಡೋಣ ಏನ್ ವ್ಯವಸ್ಥೆ ಮಾಡಬಹುದು ಅಂತ ಹೇಳಿ. ಹಗಲು ರಾತ್ರಿ ಇಲ್ಲಿ ಕೂತ್ಕೊಂಡು ಈಗ ಯಾವುದೇ ಸ್ಪಂದನೆ ಮಾಡಿಲ್ಲ, ನಿಮ್ಮ ಕಂಪ್ಲೇಂಟ್ ಏನಿದೆ ಅದ್ರ ಮೇಲೆ ಯಾವುದೇ ತನಿಖೆ ಆಗಿಲ್ಲ, ಹಂಗಿದ್ರೆ ನೀವು ಇಲ್ಲಿ ಕೂತ್ಕೊಂಡ್ರೆ ಒಂದು ಅರ್ಥ. ಯಾವಾಗ ಅದು ಸ್ಪಂದನೆ ಆಗಿದೆ, ಯಾವಾಗ ಅದು ಕ್ರಮ ಕೈಗೊಳ್ತಾ ಇದ್ದೀವಿ, ಅವಾಗ್ಲೂ ಕೂಡ ಮತ್ತೆ ಪ್ರತಿಭಟನೆ ಮಾಡಿದ್ರೆ ಅದ್ರದ್ದು ಅರ್ಥ ಏನು? ಈಗ ನೀವು ಅರ್ಜಿ ಹಾಕಿದ್ರೆ ಕೊಟ್ಟಿದ್ದೀರಾ ಅಂತಿದ್ರೆ, ಆದ್ರೆ ಇದುವರೆಗೆ ಒಬ್ಬರು ಅಲ್ಲಿ ಬಂದು ಯಾವುದೇ ಎಂಕ್ವೈರಿ ಮಾಡಿದ್ರೆ ಏನು ಕಾಣ್ತಾ ಇಲ್ಲ. ನಾವು 15 ದಿವಸ ಟೈಮ್ ಕೊಟ್ಟಿದ್ದೀವಿ. 10 ದಿವಸ 11 ದಿವಸ ಆಗಿ ಹೋಯ್ತು. 22ನೇ ತಾರೀಕಿಗೆ ಲೆಟರ್ ಹೋಗಿರೋದು ಇಲ್ಲಿಂದ. 15 ದಿವಸ ಅಂದ್ರೆ 23 ಹಿಡಿದು ಜನವರಿ 6, 7ನೇ ತಾರೀಕುವರೆಗೂ ಟೈಮ್ ಇದೆ ಅವರಿಗೆ. ವರದಿ ಏನು ಕೊಡ್ತೀರೋ ಅದು ಕೊಡಿ. ಗೊತ್ತಿದೆ ನೋಡಿ, ಅನುಮತಿ ಇಲ್ದೇನೆ ಆಫೀಸ್ ಮುಂದೆ ಇಲ್ಲಿ ಕುತ್ಕೊಳ್ಳೋದು ಅದು ಪರ್ಮಿಟೆಡ್ ಅಲ್ಲ. ಅನುಮತಿ ಅಂದ್ರೆ ಅದಕ್ಕೆ 1 ತಿಂಗಳು ಮುಂಚೆನೆ ಕೊಟ್ಟಿದ್ದಿಲ್ಲ ಮೇಡಮ್. ಮತ್ತೆ ನೀವು ನಾವು ಬಂದು ಕೊಟ್ಟಿದೀವಲ್ಲ, 1 ತಿಂಗಳು ಕಾಲಾವಕಾಶ ಕೊಡ್ತೀವಿ, ಅದಕ್ಕೆ ಉತ್ತರ ಕೊಡಿ ಅಂತ ಕೊಟ್ಟಿವಿ. ಅದಕ್ಕೆ ಏನೇ ನೀವು ಯಾರು ಕೊಡ್ಲಿಲ್ಲ ಅಲ್ಲ, ನಿಮ್ಮ ಆಫೀಸಲ್ಲೇ ಅದಕ್ಕೆ ಕೊಟ್ಟಿದ್ದೇವೆ 1 ತಿಂಗಳು. ಇಲ್ಲ ನೋಡಿ, ಈಗ ನಾನು ಬಂದು ಈಗ ನೀವು ಯಾರು ನನ್ನ ಹತ್ರ ಯಾವುದೇ ಮನವಿ ತಗೊಂಡ್ ಬಂದಿಲ್ಲ. 4-5 ಸರ್ತಿ ನಿನ್ನೆಯಿಂದ ಇಲ್ಲಿ ಬಂದು ಕರೆದಿದ್ದಾರೆ, ವಿಷಯ ಏನಿದೆ ಬಂದು ಹೇಳಿ ಅಂತ ಹೇಳಿ. ನೀವು ಹೇಳಲಿಕ್ಕೂ ಮನಸ್ಸು ತೋರಿಸ್ತಾ ಇಲ್ಲ ಏನಿದೆ ವಿಷಯ. ಕೊಟ್ಟಿದ್ದಿಲ್ಲ ಮೇಡಮ್, 1 ತಿಂಗಳು ಹಿಂದೆನೆ ಕೊಟ್ಟಿದ್ದೀವಲ್ಲ. ಅದಕ್ಕೆ ಆಗ್ತಾ ಇರುವ ಕ್ರಮದ ಬಗ್ಗೆ ನಿಮ್ಗೆ ಮಾಹಿತಿ ಇಲ್ವಾ? ಕ್ರಮಕ್ಕೆ ಅದಕ್ಕೆ ಅಲ್ಲ ಸರ್ ಮೇಡಮ್. ಇಲ್ಲ, ಯಾವಾಗ ಒಂದು ಕ್ರಮ ಆಗ್ತಾ ಇದೆ ಅವಾಗ್ಲೂ ನೀವು ಏನು ಆಗ್ತಾ ಇಲ್ಲ ಅಂತ ಹೇಳಿ ಹೋರಾಡಿದ್ರೆ ಅದ್ರದ್ದು ಅರ್ಥ ಏನು? ಈಗ ನಾವು ತನಿಖೆ ಮಾಡುವಾಗ ಈ ಎಷ್ಟು ಸಾರ್ವಜನಿಕರು ಬೇರೆಯವರು ಬರ್ತಾರೆ, ಇಲ್ಲಿ ಎಷ್ಟು ಕೆಲಸದಲ್ಲಿ ಇದಾಗ್ತದೆ, ತೊಂದರೆ ಆಗ್ತದೆ. ನಿಮ್ದು ಕೂಡ ಕೆಲಸ, ನಿಮ್ದು ನೋಡಿ. ಇದು ಇವರು ವಯಸ್ಸಾಗಿರೋರು ಇದ್ದಾರೆ, ನಂದು ಕರ್ತವ್ಯ ಬಂದು ತಿಳಿಸ್ಲಿಕ್ಕೆ. ಕ್ರಮ ಆಗುವಾಗ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. 15 ದಿವಸ ಟೈಮ್ ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ, ಅವರು ವರದಿ ಕೊಡ್ಲಿ. ಅದಾದ್ಮೇಲೆ ಏನಾಗಿಲ್ಲ ಅಂದ್ರೆ ಮುಂದೆ ನಾವು ನೋಡೋಣ. ಒಂದು ಟೈಮ್ ಕೊಡುವಾಗ ಆ ಟೈಮಲ್ಲಿ ನೀವು ಹಗಲು ರಾತ್ರಿ ಕುಳಿತಿದ್ರೆ ಏನು ಉಪಯೋಗ ಅದರದ್ದು? ಅದು ನೀವು ಅರ್ಥ ಮಾಡ್ಕೋಬೇಕು. ನೀವು 5ನೇ ತಾರೀಕು ಅಥವಾ 6ನೇ ತಾರೀಕು ಯಾವಾಗ 15 ದಿವಸ ಮುಗೀತದೆ ಅವತ್ತುವರೆಗೂ ನೀವು ಟೈಮ್ ಕೊಟ್ಟು ವೇಟ್ ಮಾಡಬೇಕಾಗುತ್ತೆ. ನಿಮಗೆ ಜಾಗ ಇಲ್ಲ, ನಾನು ಬೇರೆ ವ್ಯವಸ್ಥೆ ಎಲ್ಲರ ಮಾಡಿಸ್ತೀನಿ. ಅದಕ್ಕಾಗಿ ನಾನು ನಿಮ್ಗೆ ನೋಡಿ, ನಾವು ನೆನೆ ಬಂದವರ ಇವತ್ತು ಬಂದವರ ನೋಡಿ
ಇಲ್ಲ, ಯಾವಾಗ ಅದು ಸ್ಪಂದನೆ ಆಗ್ತಿದೆ, ಯಾವಾಗ ಕ್ರಮ ವಹಿಸ್ತಾ ಇದ್ದೀವಿ, ಮತ್ತೆ ಹೋರಾಟ ಏನು ಮಾಡ್ತಾ ಇರೋದು? ಇಲ್ಲ, ಹೋರಾಟ ಮಾಡೋದು ಯಾವಾಗ? ಇಲ್ಲ, ನೀವು ಹೇಳಿ, ಈಗ ನಿವೇಶನ ರಹಿತರ ಇದ್ರೆ ಆ ನಿವೇಶನಕ್ಕಾಗಿ ಪಂಚಾಯತಿಂದ ಒಂದು ಮಾಡ್ಲಿಕ್ಕೆ ಕೂಡ ನಾನು ಹೇಳಿದ್ದೀನಿ. ಅದು ಬೇಡ ಅಂತ ಹೇಳ್ತೀರಾ, ನ್ಯಾಯ ಬೇಕಂತ ಹೇಳ್ತೀರಾ. ನ್ಯಾಯ ಬೇಕಂದ್ರೆ ನ್ಯಾಯದ್ದು ರಿಪೋರ್ಟ್ ಬರ್ಬೇಕಲ್ಲ. ನಿವೇಶನೇ ಹೊಡೆದಾಕಿದ್ದಾರೆ ಮೇಡಮ್, ಮತ್ತೆ ನಿವೇಶನಕ್ಕೆ ಎಲ್ಲಿ ಕೊಡೋದು? ಅದರಲ್ಲೇ ಕೊಡಿ. ಅವರೇ ಸ್ವಂತಕ್ಕೆ ಕಟ್ಟಿದ ಮನೆಯನ್ನೇ ನಿವೇಶನ ಹೊಡೆದಾಕಿದ್ದಾರೆ. ಬೇರೆ ಯಾರು ಪಂಚಾಯತಿಂದ ಕಟ್ಟಿಕೊಡ್ಲಿಲ್ಲ, ತಾಲೂಕು ಆಫೀಸಿಂದ ಕಟ್ಟಿಕೊಡ್ಲಿಲ್ಲ. ಅವರು ಸ್ವಂತ ಕಟ್ಟಿದ ಮನೆಯನ್ನೇ ನಿವೇಶನನೇ ಹೊಡೆದಾಕಿದ್ದಾರೆ. ಮತ್ತೆ ನಿವೇಶನಕ್ಕೆ ಅರ್ಜಿ ಕೊಡಿ ಅಂದ್ರೆ ಅದು ಅರ್ಥ ಉಂಟಾ ಮೇಡಮ್? ಇಲ್ಲ, ಈಗ ನೀವು ಪ್ರತಿಭಟನೆ ಮಾಡುವ ಉದ್ದೇಶ ಏನಂತ ಹೇಳಿ ನನಗೆ. ಉದ್ದೇಶ ನ್ಯಾಯ ಕೊಡ್ತೀವಿ ಮೇಡಮ್. ನ್ಯಾಯಕ್ಕಾಗಿ ಕ್ರಮ ಆಗ್ತಾ ಇದೆ, ಅದು ನಿಮಗೆ ಕಾಣ್ತಾ ಇಲ್ವಾ? ಅದು ಹೇಳಿ, ಅದಕ್ಕೆ ಉತ್ತರ ಕೊಡಿ ನನಗೆ. ಇದುವರೆಗೆ ಯಾರು ಅಲ್ಲಿ ಬಂದಿಲ್ಲ ಮೇಡಮ್. 15 ದಿವಸ ಮುಗಿದೋಗಿದೆಯಾ ಕೊಟ್ಟಿರೋದು? ಹೌದು, 4-5 ದಿವಸ ಇದೆ. ಆ 4-5 ದಿವಸ ನೀವು ಕಾಯೋ ನಿಮ್ಗೆ ಅಲ್ಲಿವರೆಗೆ ಇರ್ತೀವಿ ಮೇಡಮ್. ಅದನ್ನು ತಿಳ್ಕೊಂಡು ಇದೇ ತರನೇ ಇಲ್ಲಿ ಆದ್ರೆ ಯಾರು ಊಟ ಗೀಟ ಏನೋ ತಂದು ಕೊಡ್ತಾ ಇದಾರೆ, ತಿಂತಾ ಇದಾರೆ ಪಾಪ. ಅಲ್ಲಿ ಹೋದ್ರೆ ಏನ್ ಮಾಡ್ಲಿಕ್ಕೂ ಇಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ಮನೆ ಇಲ್ಲ, ಅಕ್ಕಪಕ್ಕ ಮನೆಯವರು ಅಂತ ಯಾರು ಏನು ಕೊಡ್ಲಿಕ್ಕಿಲ್ಲ. ಆನೆಗಳೇ ಬೇರೆ ಅಲ್ಲಿ ಅದರಿಂದ ಇಲ್ಲಿ ಆರಾಮಾಗಿರ್ತೀವಿ, ಕೂತಿದ್ವಿ. ಮಾಡಿಕೊಡ್ತೀವಿ ಬಿಟ್ಟು ತಾತನಾಗ ಮಾಡ್ಕೊಂಡು ಮಾಡಿ ಆಮೇಲೆ ನಮ್ಮ ಆಫೀಸರು, ಚಂದ್ರಗಿರಿಯರು, ರೇಣುಕಾ ಯಾರು, ವಿಶ್ವನಾಥ್ ಯಾರು, ರಾಧಮ್ಮ ಯಾರು, ಮುನಿಸ್ವಾಮಿಯರು ಎಂಗೋರಿ ಮಾಡಿದೆ. ಬೆಳಗ್ಗೆ 7 ಗಂಟೆಗಳ ಬಂದು 2 ಹೊರಗಡೆ ಬಂಧನಲ್ಲಿ ಇಟ್ಟು 4-8 ಜನ ಪೊಲೀಸ್. ಇನ್ನೂ ಇದ್ರೊಳಗೆ ಪಾತ್ರ ಪಾರ್ಟಿಗಳು ಇದ್ರೊಳಗೆ ಇನ್ನೂ ಇದೆ. ಯಾವುದನ್ನು ಒಂದೇ ಒಂದು ವಸ್ತು ಕೈಯಿಂದ ಮುಟ್ಲಿಕ್ಕೆ ಬಿಟ್ಟಿಲ್ಲ. ಕೋರ್ಟ್ ಆಫೀಸ್ಗೆ ಆಯ್ತು, ಕೋರ್ಟ್ ಆಡಿದ್ರೆ ರಾಧ ಮುತ್ತುಸ್ವಾಮಿ ಕೊಡಿ ಮೇಡಮ್. ಈಗ ನೋಡಿ, ವರದಿ ಬರ್ಲಿ, ಸಮಾಧಿ ಮಾಡಿದೆ. ಈಗ ಅನ್ಯಾಯ ಆಗಿದೆಯಾ, ಏನಾಗಿದೆ ಅಂತ ನಮ್ಗೆ ಗೊತ್ತಾಗ್ಬೇಕಲ್ಲ. 6 ತಿಂಗಳಾಯ್ತು. ಆಧಾರ ಕೊಟ್ಟು ಬಿಡಿ ಮೇಡಮ್. ಯಾವುದು? ದಯಾಮರಣಕ್ಕೆ ಅರ್ಜಿ ಹಾಕಿದ್ದಾರೆ, ಅದಕ್ಕೆ ಏನು ಉತ್ತರ ಕೊಡಲಿಲ್ಲ. ಹೋಗಿ ಅವರಲ್ಲಿ ಉಂಟು, ಅಲ್ಲಿ ನಮ್ಮ ಹತ್ರನೂ ಉಂಟು, ಅದನ್ನು ಕೊಟ್ಟಿದ್ವಿ. ಅದರಿಂದ ನಾವು ಬಂದ್ಬಿಡ್ತೀವಿ. ಅದನ್ನು 4 ದಿವಸ ನಾವು ಏನು ಅದು ತೊಂದರೆ ಕೊಡಲ್ಲ, ಮಾತಾಡೋದು ಇಲ್ಲ. ತೊಂದರೆ ಕೊಡೋದಲ್ಲ, ನಿಮಗೆ ಜಾಗ ಇಲ್ಲ ಅಂದ್ರೆ ಇದರಲ್ಲಿ ನಾವು ಇಲ್ಲೆಲ್ಲ ಬರ್ತಾ ಇದ್ದೀವಿ. 4 ದಿವಸ ಟೈಮ್ ಕೊಡಿ, ಅದರಲ್ಲಿ ಏನು ಬೇಕಾದ್ರೂ ಮಾಡಿ ಅಷ್ಟು ಏನು ಮಾತ್ರ ನಾವು ಮೀರಲ್ಲ. ಅವಾಗೆಲ್ಲ ನಡ್ಕೊಂಡಾಗ ಓಡಿರ್ತೀವಿ. 4 ದಿವಸ ಉತ್ತರ ತಗೊಂಡು ನೋಡ್ಕೊಂಡು ನಾವು ಅಷ್ಟು ಅಮೌಂಟ್ ಮಾಡಬೇಕು. ಯಾಕಂದ್ರೆ ನಮಗೆ ಮನೆ ಮಾಡೋದು ಅಲ್ಲಿಂದ ಹೋಗೋದು ಮಾಡೋದು ನೀವು ಕೊಡಿ, ನಾವು ಎಲ್ಲಿ ಬೇಕಾದ್ರೆ ಬೇಕು. ಇಲ್ಲ ಅದೇ ಜಾಗದಲ್ಲಿ ಕೊಡೋಕೆ ಕೊಡ್ತೀವಿ, ಬೇರೆ ನಮಗೆ ಜಾಗ ಬೇರೆ ಜಾಗ ಬೇಡ. ಕೃಷಿ ಮಾಡಿದ್ದೀನಿ 20 ವರ್ಷದಿಂದ. ನಾನು ಒಂದು ರೈತ. 60-70 ವರ್ಷ ಅದನ್ನ ಅನುಭವದಲ್ಲಿ ಇದ್ದವರು ಇವರಿಗೆ ಬಿಟ್ಟುಕೊಟ್ಟಿರೋ ಜಾಗ. ಈಗ 94C ನೀವು ಅರ್ಜಿ ಹಾಕುವಾಗ ಅದು ರಿಜೆಕ್ಟ್ ಆಯ್ತಲ್ಲ. ರಿಜೆಕ್ಟ್ ಮಾಡಿದ್ದಾರೆ. ಅಕ್ರಮ ಚಕ್ರ ಇಲ್ಲ, ರಿಜೆಕ್ಟ್ ಯಾಕೆ ಮಾಡಿರೋದು? ಅಲ್ಲಿ ವಾಸ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿರೋದು. ಇಲ್ಲ ರಿಪೋರ್ಟ್ ಅಲ್ಲಿ 2021ರಿಂದ ವಾಸವಿದ್ದೀರಾ, ಅದಕ್ಕಿಂತ ಮುಂಚೆ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿರೋದು. ನಾವು 2005ರಿಂದಲೇ ಪುಸ್ತಕ ಹಾಕೊಂಡು ಟೆಂಟ್ ಹಾಕೊಂಡು ಕೂತವ್ರು ಪಕ್ಕದಲ್ಲಿ ಇದ್ರಲ್ಲ, ಅದೇ ತರ ಇದ್ದವ್ರು. ಆಮೇಲೆ ಈಗ ಇದೇ ಪಕ್ಕದಲ್ಲೇ 4 ಸೀಟು, ಅದಕ್ಕೆ 4 ಸೀಟು, ತಹಸೀಲ್ದಾರ್ ಎನ್ಕ್ವೈರಿ ಮಾಡಿ ವರದಿ ಕೊಡ್ತಾರೆ. 4 ಸೀಟು, 4 ಕಂಬ ಹಾಕಿ ಒಂದು ಸೀರೆ ಸುತ್ತಿ ಅದರ ಮಧ್ಯದಲ್ಲಿ ಮಲಗೋರು ಒಂದು ಪಾರ್ಟಿ ನಮ್ಮ ಇದರ ಪಕ್ಕದಲ್ಲಿ 5-6 ಮನೆ ಇನ್ನೂ ಅಲ್ಲಿ ಇದೆ. ಅದೇ ರೀತಿ 10 ಪಾರ್ಟಿ ಬೇರೆ ಇದ್ದಾರೆ. ಇವತ್ತೇ ಹೇಳ್ತಿರೋದಲ್ಲ, ಅವತ್ತಿಂದ ಹೇಳ್ಕೊಂಡು ಬಂದಿದ್ದಾನೆ. ನಿರಾಶ್ರಿತರು ಅಂತ. ಹಾಗಾದ್ರೆ ಅಲ್ಲಿ ತಹಸೀಲ್ದಾರಿಗೆ ಗೊತ್ತಿಲ್ವಾ? ಖಾಲಿ ಸೀರೆ ಸುತ್ತಿ ಮಧ್ಯದಲ್ಲಿ ಮಲಗಿದ್ದಾರೆ ಮೇಡಮ್. ಇವರು ಅದರ ಒಂದು ಗೋಡೆ ಕಟ್ಟಿ ಮನೆ ಕಟ್ಕೊಂಡಿದ್ರು, ಸೀಟ್ ಹಾಕಿದ್ರು. ಈಗ ನಮಗೆ ಕೊಟ್ಟ ಅವರ ತಂಗಿ ಅದು 4 ಕಂಬ ಸೀರೆ ಸುತ್ತಿ ಅದ್ರ ಮಧ್ಯದಲ್ಲಿ ಅವ್ರು ಕೊಟ್ಟ ಜಾಗ. ಕೊಟ್ಟಿದ ಮೇಲೆ ಅವನು ಮನೆ ಯಾವುದೇ ಸರ್ಕಾರಿ ಜಾಗದಲ್ಲಿ ಬೆಳೆಬಾಲ ವಸ್ತು ಕಡಿದು ನಾವು ಏನು ಮಾಡಿಲ್ಲ. ನಾನು ಸ್ವಲ್ಪ ದುಡ್ಡು ಕೊಟ್ಟ ರಬ್ಬರ್ ಹಾಕಿದ ಒಂದು 25 ಹೆಸರಿಗೆ 3,000 ರಬ್ಬರ್ ಇಂದ ಬ್ಯಾಕ್ ಸೈಡ್ಗೆ ಬಿಟ್ಟಿದ್ದಾರೆ. ಅವ್ರು 50-60 ವರ್ಷ ಅವರು ಇದ್ದಿದ್ದು ಜಾಗ ಅದು ಕುಮಿತಿ. ಅವ್ರ ಹಿಂದೆ ಅವ್ರದ್ದು ಅಡಿಕೆ ತೋಟ ಉಂಟು. ನಾವು ಬಿಟ್ಟಿದ್ದಾರೆ. ಮಾಡಿ ಆಮೇಲೆ ನಮ್ಗೆ ಏನು ಶಿಕ್ಷೆ ಕೊಡ್ತೀರೋ ಕೊಡಿ, ಇಲ್ಲ ಜಯಮನ್ನ ಕೊಟ್ಟು. ಇಲ್ಲ, ನಾನು ಹೇಳೋದು ವರದಿ ಬರುತ್ತೆ. ಈಗ ಆ ವರದಿ ಬಂದ ಮೇಲೆ ಕ್ರಮ ಆಗ್ತದೆ. ನೀವು ಇಲ್ಲಿ ಕೂತ್ಕೊಂಡು ಏನಾಗುತ್ತೆ? ಇಲ್ಲ, 15 days ಟೈಮ್ ಕೊಟ್ಟಿದ್ದೀವಿ, ಅದ್ರೊಳಗಡೆ ವರದಿ ಬರ್ತದೆ.
ವರದಿ ಬಂದು ಮುಂದಿನ ಕ್ರಮ ಏನಿದೆ ಕೈಗೊಳ್ತೀವಿ. ನಡುವಲ್ಲಿ ನೀವು ಇಲ್ಲಿ ಕುತ್ಕೊಂಡು ನಿಮ್ಮ ಆರೋಗ್ಯ ಹಾಳು ಮಾಡೋದಲ್ಲ. ಅದು ಸರ್ಕಾರಿ ಜಾಗ ಇದೆ ಅಂತ ವರದಿ ಇದೆ. ಹಿಂದೆ ಬಹಳಷ್ಟು ಕರೆಸ್ಪಾಂಡೆನ್ಸ್ ಆಗಿದೆ. ಕಟ್ಕೊಂಡಿದ್ದವರಿಗೆ ಕೊಟ್ಟಿದ್ದಾರೆ. ಎಷ್ಟೋ ಜನ ಅವತ್ತೇ ಆಯ್ತು, ನೀವು 19ರಲ್ಲಿ 5 ಮನೆ ಆಗಿದೆ. ಒಟ್ಟಿಗೆ ಕಟ್ಟಿರೋದು. ನೀವು ಹೇಳೋದೇನಿದೆ ಗೊತ್ತಿಲ್ಲ. ಯಾಕೆ ಕನ್ಸಿಡರ್ ಮಾಡಿ ಕಂಪ್ಲೇಂಟ್ ಇದೆ, ಅರ್ಜಿ ಹಾಕಿದ್ದಾರೆ. ಎಲ್ಲಿ ಸರ್ ಆನಂದ ಸಂಘ ತಹಸೀಲ್ದಾರ್ ಮಾಡಿ ಅವ್ರ ತಂಗಾಗಿ ಉಡುಪಿ ಕಳಿಸ್ತೀವಿ. ಇಲ್ಲ, ನೀವು ಏನು ಹೇಳ್ತಾ ಇದ್ದೀರಾ ಅದು ಸತ್ಯನಾ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಎನ್ಕ್ವೈರಿಗೆ ಹಾಕಿರೋದು. 19ರಲ್ಲಿ ಕಟ್ಟಿದ್ದು ಮನೆ 5ರಲ್ಲಿ ನಾವು ಕುತ್ತಿಗೆ ಹಾಕೊಂಡಿದ್ದವ್ರು. ನಾವು ಎಲ್ಲರೂ ಕೊಟ್ಟಿರೋ ನಾವು ಎಲ್ಲಿಂದ ಬಂದವರು? ನಾವು ಕರ್ನಾಟಕ ಅದೇನು ತನಿಖೆ ಮಾಡಿ ವರದಿ ₹1 ಒಂದು ನಂಬರ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಪಟ್ಟಣ ಮನೆ ಹೆಸರಲ್ಲಿ ₹1 ಒಂದು ನಂಬರ್ ಕೊಟ್ಟು ಹಿಂದೆ ಕೇಳಿಸಿದೆ. ನಮಗೆ ದೊಡ್ಡ ನಂಬರ್ ಬರ್ದಿದೆ. ಇವತ್ತು ನಮಗೆ ನೀರು ಇಲ್ಲ ಕನ್ನಡ ಕೊಟ್ಟಿದೆ. ಇವರು ಅಷ್ಟೇ ಮನೆ ನೋಡಿ ಒಂದು ಲೈನ್ ಬಂದು ಪೈಪ್ ಹಾಕ್ಯಾರೆ, ನಮಗೆ ಮುಚ್ಚಲು ಹಾಕಿ ಮುಚ್ಚಿಟ್ಟಾರೆ. ನಮಗೆ ಕೊಟ್ಟಿಲ್ಲ. ಪಕ್ಕದಲ್ಲಿ ಹೊರಗೆಲ್ಲ ಕೊಟ್ಟಿಲ್ಲ. ಬೋರ್ ಇದ್ದವ್ರಿಗೆಲ್ಲ ಕೊಟ್ಟಿದ್ದಾರೆ. ಪಟ್ಟಣ ಮನೆಗೆ ತೆಗೆದು ಬೋರ್ 2 ಇದೆ, ಅವ್ರ ಮನೆಗೆ ಕೊಟ್ಟಿದ್ದಾರೆ. ನಾವೇನಿಲ್ಲ, ದನ 3 ಸತ್ತು ಹೋಯ್ತು. 3 ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಅಡುಗೆ ಸೋಸೆ ಎಲ್ಲ ಒಣಗ್ತಾ ಉಂಟು. ಅಡುಗೆ ನೀರಿದೆ, ದನ ಕರ ನೀರಿದೆ. ಕಷ್ಟಪಡ್ತೀವಿ. ನಮ್ಮ ಜೀವ ಉಳಿಸ್ಕೋಬೇಕಾದ್ರೆ ಒಂದು 4-5 ದಿವಸ ನೀವು ಟೈಮ್ ಕೊಡಿ, ನಾವು ಇಲ್ಲಿ ಇರ್ತೀವಿ. ಆಮೇಲೆ ನೀವು ಕೊಟ್ಟಿದ್ದಾನೆ ನಾವು ಹೋಗಿ ಆರಾಮಾಗಿ ಬಳಸಿ ಒಂದು ಕಡೆ ಹಾಕಿದ್ದೀವಿ. ಅಷ್ಟು ಜನ